ಬಂಟ್ವಾಳ ತಾಲೂಕಿನ ನಾಯಿಲ ಕಾಪಿಕಾಡು ನಿವಾಸಿ ಲೋಕನಾಥ ಮತ್ತು ಮೋಹಿನಿ ದಂಪತಿಯ ಪುತ್ರ ಸೃಜನ್ ಒಬ್ಬನೇ 24 ಅಡಿ ಗುಂಡಿ ಬಾವಿ ತೋಡಿದ ಹುಡುಗ. ಮೊಬೈಲ್ ಗೇಮ್ಸ್ ಜಾಲಕ್ಕೆ ಬೀಳುವ ಈಗಿನ ಕಾಲದ ಬಾಲಕರಲ್ಲಿ 24 ಅಡಿ ಗುಂಡಿ ಬಾವಿ ಅಗಿದ್ದು ಸಾಹಸ ಮೆರೆದೆಂದನೇ ಈ ಬಾಲಕನಿಗೆ ರಮನಾಥ್ ರೈ ಅವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿದ್ದಾರೆ. ಈ ಸಂದರ್ಭ ಸುದೀಪ್ ಕುಮಾರ್ ಶೆಟ್ಟಿ, ಕೃಷ್ಣಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.